ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಯಡಿಯೂರಪ್ಪ ಅವರ 30 ವರ್ಷದ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. 2018ರಲ್ಲಿ ಡಾಕ್ಟರ್ ನೀರಜ್ ಅವರನ್ನ ಮದುವೆಯಾಗಿದ್ದರು. ಬಿಎಸ್ವೈ ಅವರ ಎರಡನೇ ಪುತ್ರಿ ಪದ್ಮಾವತಿಯ ಮಗಳು ಡಾಕ್ಟರ್ ಸೌಂದರ್ಯ. ಈಕೆಗೆ 1 ವರ್ಷದ ಮಗು ಇದೆ ಎಂಬ ಮಾಹಿತಿ ಇದೆ. ಇನ್ನು ಮೃತದೇಹ ಪತ್ತೆಯಾದ ಸ್ಥಳದಲ್ಲಿ ಡೆತ್ ನೋಟ್ ಸಿಕ್ಕಿಲ್ಲ. ಇಂದು ಬೆಳಗ್ಗೆ 10 ಗಂಟೆಯವರೆಗೆ ತುಂಬಾ ಹೊತ್ತಿನವರೆಗೆ ರೂಮ್ನಿಂದ ಹೊರಬಾರದ ಕಾರಣ ಕೆಲಸದವರು ಅನುಮಾನಪಟ್ಟು ಬಾಲ್ಕನಿಯಿಂದ ಇಣುಕಿ ನೋಡಿದಾಗ ಆತ್ಮಹತ್ಯೆ ತಿಳಿದು ಬಂದಿದೆ. ನಂತರ ಪತಿ ಡಾಕ್ಟರ್ ನೀರಜ್ಗೆ ಫೋನನ್ನು ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಕೌಟುಂಬಿಕ ಸಮಸ್ಯೆ ಎಂದು ಹೇಳಲಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರ ದ್ವಿತೀಯ ಪುತ್ರಿ ಪದ್ಮಾವತಿಯವರ ಮಗಳು ಸೌಂದರ್ಯ ಮೌಂಟ್ ಕಾರ್ಮೆಲ್ ಬಳಿಯ ಫ್ಲಾಟ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ.